ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಲ ಕೂಡ ಅಶ್ವಿನಿ ಮೇಡಮ್ ಅವರು ವಿಭಿನ್ನವಾಗಿರುವಂತಹ ಒಂದು ಡಿಫ್ರೆಂಟ್ ಡಿಶನ್ನು ನಿಮಗೋಸ್ಕರ ಹೇಳಿಕೊಡ್ತಾರೆ. ಸೊ ಇವತ್ತಿನ ದಿನ ನಮ್ಮ ಅಶ್ವಿನಿ ಮೇಡಮ್ ಅವರು ಯಾವ ಹೊಸದಾಗಿರುವಂತಹ ಡಿಶನ್ನು ನಮಗೋಸ್ಕರ ಹೇಳ್ತಾರೆ ಅಂತ ಅವರನ್ನೇ ಕೇಳಬೇಕು. ಕೇಳೋದಕ್ಕಿಂತ ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಅಶ್ವಿನಿ ಮೇಡಮ್ ಅವರೇ, ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಅನ್ನೋದಕ್ಕಿಂತಲೂ ನಿಮ್ಮ ಕಾರ್ಯಕ್ರಮ ಅಂತ ಕೂಡ ಹೇಳ್ಬೋದು. ಸೊ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಎಸ್ ಮೇಡಮ್, ಇವತ್ತು ನಮ್ಮ ವೀಕ್ಷಕರಿಗೆ ನಮಗೋಸ್ಕರ ಯಾವ ಒಂದು ಸ್ಪೆಷಲ್ ಆಗಿರುವಂತಹ ಅಡುಗೆಯನ್ನ ಮಾಡಿಕೊಡ್ತಾ ಇದ್ದೀರಾ ನೀವು? ಇವತ್ತು ಮಕ್ಕಳಿಗೆ ಸ್ಟ್ರೀಟ್ ಫುಡ್ ಅಂದ್ರೆ ತುಂಬಾನೇ ಇಷ್ಟ. ಓಕೆ. ಹಾಗಾಗಿ ನಾನು ಮನೆಯಲ್ಲಿ ಅದೇ ಟೇಸ್ಟ್ ಅನ್ನ ತಂದು ಕೊಡುವಂತಹ ಪನೀರ್ ರ್ಯಾಪ್ ಅನ್ನ ಮನೆಯಲ್ಲಿ ನಮ್ಗೆ ಸಿಗುವ ಇಂಗ್ರೀಡಿಯೆಂಟ್ಸ್ ಇಂದ ರುಚಿಯಾಗಿ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಖಂಡಿತವಾಗಿಯೂ ಒಂದು ಡಿಫ್ರೆಂಟ್ ಆಗಿರುವಂತಹ ಇನ್ನೊಂದು ರೆಸಿಪಿಯನ್ನ ಮಾಡ್ತಾ ಇದ್ದೀರಾ. ನೋಡುವ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ. ನಾನು ಅದನ್ನು ಟೇಸ್ಟ್ ಮಾಡಲಿಕ್ಕೆ ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದೇನೆ. ಯಾಕೆಂದ್ರೆ ನೀವು ಮಾಡುವಂತಹ ಪ್ರತಿಯೊಂದು ಅಡುಗೆ ಕೂಡ ನನಗೆ ಪ್ರತಿಯೊಂದು ಏನೋ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಟ್ಟಿರ್ತದೆ. ಸೊ ಇವತ್ತಿನ ಈ ಅಡುಗೆ ಯಾವ ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಅಂತ ನೋಡುವ. ಮಾಡುವ ಬನ್ನಿ. ಪನೀರ್ ರ್ಯಾಪ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ಚಪಾತಿಯನ್ನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡಿಟ್ಟಿದ್ದೇನೆ. ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡುವಂತಹ ಚಪಾತಿ. 1 ಬೌಲ್ನಷ್ಟು ಪನ್ನೀರ್, 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಉದ್ದಗೆ ಹೆಚ್ಚಿಟ್ಟಿದ್ದೇನೆ, ಸ್ವಲ್ಪ ತುರಿದಿಟ್ಟಂತಹ ಕ್ಯಾರೆಟ್, 1 ಬೌಲ್ನಷ್ಟು ಮೊಸರು, ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ನಷ್ಟು ಖಾರ ಮೆಣಸಿನ ಪುಡಿ. ಈಗ ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ಪನ್ನೀರನ್ನು ಆ್ಯಡ್ ಮಾಡಿದೆ. ಅದಕ್ಕೆ ಕೆಂಪು ಮೆಣಸಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಪನ್ನೀರನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಡಬೇಕು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲದ ಪುಡಿ. ಚಾಟ್ ಮಸಾಲದ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಚಾಟ್ ಮಸಾಲವನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಮೊಸರು 1 ಬೌಲ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಪನ್ನೀರ್ ತಂದೂರಿ ಥರ ಟೇಸ್ಟ್ ಬರ್ತದೆ. ಎಸ್, ಒಂದು 5 ರಿಂದ 10 ನಿಮಿಷ ಇದನ್ನು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ. ತುಂಬ ಈಸಿಯಾಗಿರುವ ರೆಸಿಪಿ, ಆಲ್ ಟೈಮ್ ಕಿಡ್ಸ್ ಫೇವ್ರೆಟ್. ಪಾರ್ಟಿ ಸ್ನ್ಯಾಕ್ ಆಗಿ ಸಹ ನಾವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಒಂದು 10 ನಿಮಿಷ ಇದನ್ನು ನಾನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ. ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು 10 ಮಿನಿಟ್ಸ್ ಆಗಿದೆ. ಆ ಪನ್ನೀರನ್ನು ನಾನು ಈಗ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ ಒಂದು 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕೈಯಾಡಿಸ್ತಾ ಇರ್ತೇನೆ. ಸ್ವಲ್ಪ ಕುಕ್ ಆಗಬೇಕು ಪನ್ನೀರ್. ವೆಜ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ನ್ಯಾಕ್ ರೆಸಿಪಿ ಇದು. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಸ್ವಲ್ಪ ಇದು ಡ್ರೈ ಆಗ್ತಾ ಬರ್ತದೆ. ಮೊಸರು, ಪನ್ನೀರ್ ಚೆನ್ನಾಗಿ ಕುಕ್ ಆಗ್ತದೆ. ಎಣ್ಣೆಯ ಅಂಶ ಸೈಡಲ್ಲಿ ಸಪ್ರೇಟ್ ಆಗ್ತದೆ. ಅಷ್ಟರ ತನಕ ನಾವು ಇದನ್ನು ಕುಕ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ.
ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅರೋಮಾ ಚೆನ್ನಾಗಿ ಬರ್ತಾ ಇದೆ. ಈಗ ಚಿಲ್ಲಿ ಪೌಡರ್, ಗರಂ ಮಸಾಲದ ಫ್ಲೇವರ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಈ ಥರ ಇದ್ದ ಗ್ರೇವಿ ತುಂಬ ಥಿಕ್ ಆಗ್ತದೆ. ವೆಜಿಟೇಬಲ್ ಕ್ಯಾರೆಟ್, ಆನಿಯನ್ ಅಲ್ಲದೆ ಕ್ಯಾಪ್ಸಿಕಮ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಕಿಟ್ಟಿ ಪಾರ್ಟೀಸ್, ಬರ್ತ್ಡೇ ಪಾರ್ಟೀಸ್ ಅದಕ್ಕೆಲ್ಲ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ಟಾರ್ಟರ್ ರೆಸಿಪಿ ಇದು. ನೋಡಿ, ತಿಕ್ಕಾಗ್ತಾ ಬಂತು ಗ್ರೇವಿ. ಮೀಡಿಯಮ್ ಅಲ್ಲಿದೆ ಫ್ಲೇಮ್. ಈಗ ಇದು ಗ್ರೇವಿ ನೋಡಿ ಆಫ್ಟರ್ 3 ಮಿನಿಟ್ಸ್ ಕಂಪ್ಲೀಟ್ ಆಗಿ ಕಂಬೈನ್ ಆಗಿ ಡ್ರೈ ಆಗಿದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡಿಕೊಂಡು ರ್ಯಾಪನ್ನು ರೆಡಿ ಮಾಡ್ತೇನೆ. ಬಿಸಿ ಬಿಸಿ ಇರುವಾಗಲೇ ಇದನ್ನು ರೆಡಿ ಮಾಡ್ಕೊಳ್ಳುವ. ಈಗ ನೋಡಿ, ಈ ಚಪಾತಿ ಅದರ ಮೇಲೆ ಪನ್ನೀರನ್ನು ಹೀಗೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಕೆಚಪ್ ಬೇಕು ಹೇಳುವವರು ಬೇಸಿಗೆ ಸ್ವಲ್ಪ ಕೆಚಪ್ಪನ್ನು ಸಹ ಹಾಕ್ಕೊಳ್ಬಹುದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತದೆ. ಅದರ ಮೇಲೆ ಆನಿಯನ್ ಉದ್ದಗೆ ಹೆಚ್ಚಿಟ್ರೆ ಆನಿಯನ್ ತುಂಬ ನೋಡಲಿಕ್ಕೂ ತುಂಬ ಚೆಂದ ಕಾಣಿಸ್ತದೆ, ಹಾಗೂ ಟೇಸ್ಟ್ ಸಹ ಸೂಪರ್ಬ್ ಆಗಿರ್ತದೆ. ಸ್ವಲ್ಪ ಗ್ರೇಟೆಡ್ ಕ್ಯಾರೆಟ್. ಮಕ್ಕಳಿಗೆ ತರಕಾರಿಯನ್ನು ಹೀಗೆ ನಾವು ಹೈಡ್ ಮಾಡಿ ಕೊಡ್ತೇವಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಇಷ್ಟಪಟ್ಟು ಈ ರೆಸಿಪಿಯನ್ನು ಅವರು ತಿಂತಾರೆ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರ್ಯಾಪ್ ಮಾಡಿದರೆ ನೋಡಿ ಎಷ್ಟು ಸುಲಭವಾಗಿ ನಮ್ಮ ಪನ್ನೀರ್ ರ್ಯಾಪ್ ರೆಡಿಯಾಗಿದೆ ಅಂತ. ಎಸ್, ಈಗ ಇನ್ನೊಂದನ್ನು ಸಹ ನಾನು ರೆಡಿ ಮಾಡ್ಕೊಳ್ತೇನೆ ಅದೇ ಥರ. ಟೊಮೆಟೊ ಕೆಚಪ್ ಹಾಕಿದರೆ ಸ್ವಲ್ಪ ಸ್ವೀಟ್ನೆಸ್ ಸಹ ಬರ್ತದೆ. ಪಿಜ್ಜಾ ಸಾಸನ್ನು ಸಹ ಹಾಕ್ಕೊಳ್ಬಹುದು. ಆಪ್ಷನಲ್, ಯಾವುದು ಬೇಕಾದರೂ ನಾವು ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬಹುದು. ಎಸ್, ಇದನ್ನು ಜಸ್ಟ್ ಒಂದು ರೋಲ್ ಅಷ್ಟೇ. ಫ್ರೆಂಡ್ಸ್, ಅಮೇಝಿಂಗ್ ಆಗಿರುವ ಒಂದು ಸ್ನ್ಯಾಕ್ ರೆಸಿಪಿ ಇದು. ಆರೋಗ್ಯಕ್ಕೂ ಸಹ ಒಳ್ಳೆಯದು. ನೋಡಿ ಎಷ್ಟು ಈಸಿಯಾಗಿ ಪನ್ನೀರ್ ರೋಲ್ ರ್ಯಾಪ್ ರೆಡಿಯಾಗಿದೆ ಅಂತ. ದಿವ್ಯಾ, ಬಿಸಿ ಬಿಸಿ ಪನ್ನೀರ್ ರ್ಯಾಪ್ ರೆಡಿಯಾಗಿದೆ. ನೋಡಿ ಸ್ಟ್ರೀಟ್ ಫುಡ್ ಟೇಸ್ಟ್ ಇದೆಯಾ ಅಂತ ನೋಡ್ತೇನೆ.
ಹೇಗಾಗಿದೆ ಅಂತ ನೋಡುವಾಗಲೇ ಈಗ ತಿನ್ನುವ ಮೊದಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಖಾರ ಏನಾದರೂ ಜಾಸ್ತಿ ಆಗಿದೆಯಾ? ಆನಿಯನ್ ಹಸಿ ಇದ್ರೆ ನಿಮ್ಗೆ ಇಷ್ಟ ಆಗ್ತದಲ್ಲ? ಅಂದ್ರೆ ಅದು ಹೆಲ್ದಿ ಕೂಡ ಅಲ್ವಾ? ಆನಿಯನ್ ಅಂದ್ರೆ ಬ್ಲಡ್ಗೆ ರಕ್ತವನ್ನ ಪರಿಶುದ್ಧ ಮಾಡ್ತದೆ ಅದು. ನಿಜವಾಗ್ಲೂ ಒಳ್ಳೇದಾಗಿದೆ, ಟೇಸ್ಟ್ ಆಗಿದೆ, ಖಾರನು ಕೂಡ ಸರಿಯಾಗಿ ತುಂಬಾ ಟೇಸ್ಟ್ ಆಗಿದೆ. ಖುಷಿ ಆಗ್ತದೆ ತಿನ್ಲಿಕ್ಕೆ, ಅಂದ್ರೆ ಸಾಫ್ಟ್ ಕೂಡ ಇದೆ. ಇದು ಚಪಾತಿ ತಿನ್ಬೇಕಾದ್ರೆ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ. ನೀವು ಗೋಧಿ ಯೂಸ್ ಮಾಡಿದ್ದೀರಾ ಇದರಲ್ಲಿ, ಗೋಧಿ ಹಿಟ್ಟು. ಸೊ ಹಾಗಾಗಿ ಅದು ಹೆಲ್ದಿ ಕೂಡ, ಮತ್ತೆ ಅದು ತಿನ್ಲಿಕ್ಕೂ ಕೂಡ ಅಷ್ಟು ಸಾಫ್ಟ್ ಬರ್ತದೆ. ಇದು ಮೈದಾದಾಗೆ ಗಟ್ಟಿ ಬರುತ್ತೆ. ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ, ಈಸಿಯಲ್ಲಿ ತಿನ್ಬೋದು. ಅದು ಅಲ್ಲದೆ ನಾವು ಸಪರೇಟ್ ಆಗಿ ಗ್ರೇವಿ ಮಾಡಿದ್ರೆ ಮಕ್ಕಳು ಅದನ್ನು ಸೈಡಿಗೆ ತೆಗೆದಿರ್ತಾರೆ. ಇದು ಎಲ್ಲ ಒಟ್ಟಿಗೆ ಸೇರ್ಕೊಳ್ತದೆ. ಎಸ್ ವೀಕ್ಷಕರೇ, ನಮ್ಮ ಇವರು ಅಶ್ವಿನಿ ಮೇಡಮ್ ಅವರೊಂದು ತುಂಬಾ ಟೇಸ್ಟಿ ಆಗಿರುವಂತಹ ಈ ಒಂದು ರೋಲ್, ಇದು ಪನ್ನೀರ್ ರೋಲ್ ಅನ್ನು ಮಾಡಿದ್ದಾರೆ. ಸೊ ತುಂಬಾ ಟೇಸ್ಟ್ ಇದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಸೊ ಈ ರೆಸಿಪಿನ ಮತ್ತೆ ನೀವು ನೋಡ್ಬೇಕಂತ ಇದ್ರೆ ಮತ್ತೊಂದ್ಸಲ ನೋಡ್ಕೊಂಡು ಬರೋಣ. ಪನ್ನೀರ್ ರ್ಯಾಪ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ಚಪಾತಿಯನ್ನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡಿಟ್ಟಿದ್ದೇನೆ. ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡುವಂತಹ ಚಪಾತಿ. 1 ಬೌಲ್ನಷ್ಟು ಪನ್ನೀರ್, 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಉದ್ದಗೆ ಹೆಚ್ಚಿಟ್ಟಿದ್ದೇನೆ, ಸ್ವಲ್ಪ ತುರಿದಿಟ್ಟಂತಹ ಕ್ಯಾರೆಟ್, 1 ಬೌಲ್ನಷ್ಟು ಮೊಸರು, ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ನಷ್ಟು ಖಾರ ಮೆಣಸಿನ ಪುಡಿ. ಈಗ ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ಪನ್ನೀರನ್ನು ಆ್ಯಡ್ ಮಾಡಿದೆ. ಅದಕ್ಕೆ ಕೆಂಪು ಮೆಣಸಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಪನ್ನೀರನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲದ ಪುಡಿ. ಚಾಟ್ ಮಸಾಲದ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಚಾಟ್ ಮಸಾಲವನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಮೊಸರು 1 ಬೌಲ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. 5 ರಿಂದ 10 ನಿಮಿಷ ಇದನ್ನು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ. ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು 10 ಮಿನಿಟ್ಸ್ ಆಗಿದೆ. ಆ ಪನ್ನೀರನ್ನು ನಾನು ಈಗ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕೈಯಾಡಿಸ್ತಾ ಇರ್ತೇನೆ. ಸ್ವಲ್ಪ ಕುಕ್ ಆಗಬೇಕು ಪನ್ನೀರ್. ಸ್ವಲ್ಪ ಇದು ಡ್ರೈ ಆಗ್ತಾ ಬರ್ತದೆ. ಮೊಸರು, ಪನ್ನೀರ್ ಚೆನ್ನಾಗಿ ಕುಕ್ ಆಗ್ತದೆ. ಎಣ್ಣೆಯ ಅಂಶ ಸೈಡಲ್ಲಿ ಸಪ್ರೇಟ್ ಆಗ್ತದೆ. ಅಷ್ಟರ ತನಕ ನಾವು ಇದನ್ನು ಕುಕ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ವೆಜಿಟೇಬಲ್ ಕ್ಯಾರೆಟ್, ಆನಿಯನ್ ಅಲ್ಲದೆ ಕ್ಯಾಪ್ಸಿಕಮ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಈಗ ನೋಡಿ, ಈ ಚಪಾತಿ ಅದರ ಮೇಲೆ ಪನ್ನೀರನ್ನು ಹೀಗೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಕೆಚಪ್ ಬೇಕು ಹೇಳುವವರು ಬೇಸಿಗೆ ಸ್ವಲ್ಪ ಕೆಚಪ್ಪನ್ನು ಸಹ ಹಾಕ್ಕೊಳ್ಬಹುದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತದೆ. ಅದರ ಮೇಲೆ ಆನಿಯನ್, ಸ್ವಲ್ಪ ಗ್ರೇಟೆಡ್ ಕ್ಯಾರೆಟ್. ಮಕ್ಕಳಿಗೆ ತರಕಾರಿಯನ್ನು ಹೀಗೆ ನಾವು ಹೈಡ್ ಮಾಡಿ ಕೊಡ್ತೇವಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಇಷ್ಟಪಟ್ಟು ಈ ರೆಸಿಪಿಯನ್ನು ಅವರು ತಿಂತಾರೆ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರ್ಯಾಪ್ ಮಾಡಿದರೆ ನೋಡಿ ಎಷ್ಟು ಸುಲಭವಾಗಿ, ನೋಡಿ ಎಷ್ಟು ಈಸಿಯಾಗಿ ಪನ್ನೀರ್ ರೋಲ್ ರ್ಯಾಪ್ ರೆಡಿಯಾಗಿದೆ ಅಂತ. ಓಕೆ ಮೇಡಮ್, ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರೆಸೆಂಟ್ ಮಾಡಿರುವಂತಹ ಸ್ಪಂದನ ವಾಹಿನಿಯ ಸವಿರುಚಿ ಕಾರ್ಯಕ್ರಮ ನಿಮ್ಗೆ ಗೊತ್ತೇ ಇದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಒಂದು ಹೊಸದಾಗಿರುವಂತಹ ರೆಸಿಪಿಯನ್ನು ನೀವು ನನಗೆ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿದ್ದೀರಾ. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.
ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಖಂಡಿತವಾಗಿಯೂ ಭೇಟಿಯಾಗಿ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ನೊಂದು ರೆಸಿಪಿಯನ್ನ ನಾನು ಯಾವಾಗ ವೀಕ್ಷಕರೊಟ್ಟಿಗೆ ಶೇರ್ ಮಾಡ್ತೇನೆ. ನಾನು ತಿನ್ಲಿಕ್ಕೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ. ಓಕೆ ವೀಕ್ಷಕರೇ, ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಸೊ ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿರಂತರ ಸುದ್ದಿಗಾಗಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.